ಶಾಂತಿದೂತ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ರವರ ಜನ್ಮ ದಿನಾಚರಣೆಯನ್ನ ಮಂಜೇಶ್ವರದೆಲ್ಲೆಡೆ ಮುಸ್ಲಿಂ ಬಾಂಧವರು ಭಕ್ತಿ ಶ್ರದ್ಧೆಯಿಂದ ಮತ್ತು ಸಂಭ್ರಮ ಸಡಗರದಿಂದ ಆಚರಿಸಿದ್ರು. 13 ಮೊಹಲ್ಲಾಗಳ ಮದ್ರಸಾ ವಿದ್ಯಾರ್ಥಿಗಳು ಕೇಂದ್ರ ಜಮಾತ್ನ ಅಂಗಣದಲ್ಲಿ ಸೇರಿಕೊಂಡು ಅಲ್ಲಿಂದ ಮಿಲಾದ್ ರ್ಯಾಲಿಯನ್ನ ಆರಂಭಿಸಲಾಯಿತು. ಬಳಿಕ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿದ ರ್ಯಾಲಿ ತುಮಿನಾಡು ಕಟ್ಟೆಯ ತನಕ ಸಾಗಿತು. ಎಲ್ಲಾ ವರ್ಷವೂ ಕುಂಜತೂರಿನಿಂದ ಹಿಂದಿರುಗುತ್ತಿದ್ದ ರ್ಯಾಲಿಯನ್ನ ಈ ವರ್ಷ ತುಮಿನಾಡು ತನಕ ವಿಸ್ತರಿಸಲಾಗಿತ್ತು. ಈ ನಿಟ್ಟಿನಲ್ಲಿ ತುಮಿನಾಡಿನ ಯುವಕರೆಲ್ಲ ಸೇರಿ ಜಾಥಾಕ್ಕೆ ಅದ್ದೂರಿಯ ಸ್ವಾಗತವನ್ನ ನೀಡಿ ವಿದ್ಯಾರ್ಥಿಗಳಿಗೆ ಶರ್ಬತ್ ಹಾಗೂ ಸಿಹಿ ತಿಂಡಿಗಳನ್ನು ವಿತರಿಸಿದ್ರು. ಇದೇ ರೀತಿ ರಾಷ್ಟ್ರೀಯ ಹೆದ್ದಾರಿಯ ಅಲ್ಲಲ್ಲಿ ಜಾಥಾಕ್ಕೆ ಸ್ವಾಗತವನ್ನ ನೀಡಲಾಯಿತು. ಸಾವಿರ ಜಮಾತ್ ಅಧ್ಯಕ್ಷ ಸೂಫಿ ಹಾಜಿ, ಕಾರ್ಯದರ್ಶಿ ಎಕೆ ಮೊಯ್ದೀನ್ ಹಾಜಿ, ಬಾವಾ ಹಾಜಿ, ಅಬುಬಕರ್ ಮಾಹಿನ್, ಖಾದರ್ ಫಾರೂಕ್ ಸೇರಿದಂತೆ ಹಲವರು ರ್ಯಾಲಿಗೆ ಮುಂದಾಳತ್ವವನ್ನ ನೀಡಿದ್ರು. ജമാഅത്ത് കമ്മിറ്റിയുടെ നേതൃത്വത്തിൽ കടന്നുവരുന്നത് സൂര്യ തേജസ്സുകളായ ധന്മാരും ഉമറാക്കളും മുൻനിരയിൽ ചിട്ടയൊപ്പിച്ച് അണിനിരന്ന് കണ്ണഞ്ചിപ്പിക്കുന്ന നഫ്മുത്തിന്റെയും ഭാഗമായി നടത്തുന്ന ഉദ്യാവരം ജമാഅത്ത് കേന്ദ്ര കമ്മിറ്റി നടത്തുന്ന